ಅಮ್ಮೇರ್ ಪೊಲೀಸ ತುಳು ಚಿತ್ರ ಕರಾವಳಿಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದ್ದು, ಆದರೆ ಕೆಲವರು ಯಾವುದೋ ಉದ್ದೇಶಕ್ಕೋಸ್ಕರ ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ ಎಂದು ಚಿತ್ರತಂಡ ಆರೋಪಿಸಿದೆ. ಈ ಬಗ್ಗೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಚಿತ್ರತಂಡ, ಅಮ್ಮೇರ್ ಪೊಲೀಸ ತುಳು ಚಲನಚಿತ್ರ ಕರಾವಳಿಯಾದ್ಯಂತ ತೆರೆ ಕಂಡು ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದ್ದು 2ನೇ ವಾರಕ್ಕೆ ಕಾಲಿಟ್ಟಿದೆ. ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಈ ಚಿತ್ರ ನೀಡಿದೆ. ಆದರೆ ಕೆಲವರು ವಾಟ್ಸ್ಆಪ್ನಲ್ಲಿ ಅಪಪ್ರಚಾರ ಮಾಡುತ್ತಿದ್ದು, ಇದರಿಂದ ತುಂಬಾ ಬೇಸರವಾಗಿದೆ ಎಂದು ಹೇಳಿದ್ರು. ಅಮ್ಮೇರ್ ಪೊಲೀಸ ಸಿನಿಮಾ ರಿಲೀಸ್ ಆಗುತ್ತೆ ಗೊತ್ತುಂಡು. ಮುಂಚೆನೆ 2ನೇ ವಾರಕ್ಕೆ ನನ್ನೆಲ್ಲ ಎಡ್ಡೆ ಸಪೋರ್ಟೆಡ್ 2ನೇ ವಾರಕ್ಕೆ ಪಾದಾರ್ಪಣೆ ಮಾಡ್ತುಂಡು. ಸೊ ಇನ್ನು ನಮ್ಮ ಕಾಸರಗೋಡ್ಲ ಸಿನಿಮಾ ರಿಲೀಸ್ ಮಾಡ್ತುಂಡಿಲ್ಲ. ಸಿನಿಮಾದ ಬಗ್ಗೆ ದಾದಮಾತ ಆಂಡ್ ಜನಪದ ರೆಸ್ಪಾನ್ಸ್ ಎಂಚಿದೆ. ಕೆಲವರು ಉದ್ದೇಶಪೂರ್ವಕವಾದ ವೈಕನ್ ಗೊತ್ತಿದ್ದಿ ಅಪಪ್ರಚಾರದ ವಿಚಾರವಾದ ಚರ್ಚೆ ಆಂಡೆ ಒಟ್ಟು ಚರ್ಚೆ ಆಂಡ ಸಿನಿಮಾ. ಈ ಸಿನಿಮಾ ಬಂದಾಗ ಜನಗಳು ಮಾತಿನೊಳಗೆ ಜನರ ಬತ್ತಿನ ಪೋಯಿನ ಬೆತ್ತಾಪಸಿ ಓ ವಿಚಾರ ಚರ್ಚೆ ಆಂಡೆ. ಆದ್ರೆ ಯಾಕೆ ಈ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಎಸ್ಪೆಷಲಿ ಕೊನೆಗೆ ನೀವು ಗಮನಿಸಿರೋ ಬಿಟ್ಟಿರೋ ನಮ್ಮ ಡಿಸ್ಟ್ರಿಬ್ಯೂಟರ್ ನೋಡಿ ನಿನ್ನೆ ರಾತ್ರಿ ಇವ್ರಿಗೆ ಮಾತಾಡಿ ಕೊಡಿ, ನಾವು ಸಪ್ರೇಟ್ ಮಾಡೋಣ, ಕನ್ನಡ ರಿಲೀಸ್ ಮಾಡೋಣ ಅಂತ ಮಾತುಕತೆ ಆಗಿದೆ. ಅತಿ ಶೀಘ್ರದಲ್ಲಿ ಅಮ್ಮೇರ್ ಪೊಲೀಸ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ, ಇಂಗ್ಲಿಷ್ ಸಪ್ರೇಟ್. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕ ಸೂರಜ್ ಶೆಟ್ಟಿ, ನಟ ರೂಪೇಶ್ ಶೆಟ್ಟಿ, ವಿಸ್ಮಯ್ ವಿನಾಯಕ್, ಕನ್ನಡ ಚಿತ್ರದ ನಿರ್ದೇಶಕ ಮೌರ್ಯ ಮಂಜುನಾಥ್, ಲಯನ್ ಕಿಶೋರ್ ಡಿ ಶೆಟ್ಟಿ ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.